ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ದೇವಸ್ಥಾನುಲೆಗು ಪೊಗ್ಗೆರ ದಾಂತಿನಕ್ಲೆಗು ಆನಿದ ಕಾಲುಡು ದೇವಸ್ಥಾನುಲಿನ ಕಟ್ಟದು ಶೂದ್ರೇರ್ನ ಶಿವದೇವಿರಿನ ತಾಪನೆ ಮಲ್ತದು ಪೊಗ್ಗೆರೆ ಅವಕಾಶ ಮಲ್ತುಕುರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 158ನೇ ವರ್ಷದ ಜನ್ಮ ದಿನಾಚರಣೆ ಶನಿವಾರ ನಾಡು ಡೊರ್ಮೆಲ ನಡೆತಂಡ ಕೇರಳದ ಶಿವಗಿರಿದು ಗುರುಕುಲು ಕುಡ್ಲಗ ಬತ್ತು ತಾಪನೆ ಮಲ್ದಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಗುರುಕ್ಲೆನ 158ನೇ ವರ್ಷದ ಜನ್ಮದಿನನು ಬಾರಿ ಸಂಭ್ರಮಡು ಆಚರಣೆ ಮಲ್ತಿರು. ಶನಿವಾರ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 158ನೇ ವರ್ಷದ ಜನ್ಮದಿನಾಚರಣೆ ಗುರು ಜಯಂತಿ ಕಾರ್ಯಕ್ರಮ ನಡರ್ಮಿಡು ನಡೆತಂಡು ನಾರಾಯಣ ಗುರುಕುಲು ಕುಡ್ಲಗ ಬತ್ತದು ತಾಪನೆ ಮಲ್ತನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಗುರುಕುಲಿಗ ಕಾಂಡಿನಿ ಇಸೇಸ ಪೂಜೆ ಸುರುವಾಂಡು ಗುರು ಪ್ರಾರ್ಥನೆ ಮಲ್ತದು ಪೂಜೆ ಕರಿತಿರು ಶಾಸಕರು ವೇದವ್ಯಾಸ್ಕ ಮತ್ತು ಬೊಕ್ಕ ಡಾ ಭರತ್ ಶೆಟ್ಟಿ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರಿಕಾರ್ಯರು ರವಿಶಂಕರ್ ಮೆಜಾರ್ ಕ್ಷೇತ್ರದ ಆಡಳಿತ ಸಮಿತಿ ಗುರಿಕಾರ್ಯರು ಎಚ್.ಎಸ್. ಸಾಯಿರಾಮ್ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಒತ್ತು ಗುರಿಕಾರ್ಥಿ ಊರ್ಮಿಳಾ ರಮೇಶ್ ಕುಮಾರ್ ಬೊಕ್ಕ ಕ್ಷೇತ್ರದ ಮಾತಾ ಸದಸ್ಯರು ಭಕ್ತರು ಪಾಲ್ಗೊಂಡರು. ಮಧ್ಯಾಹ್ನ ಮಾಪೂಜೆ ಬಯ್ಯಕ ಗೋಕರ್ಣನಾಥ ಕಾಲೇಜ್ ಹಿಡಿದು ದೇವಸ್ಥಾನಕ್ಕೂ ಮೆರವಣಿಗೆ ಅಟ್ಟನೆ ಮಲ್ತಿದರು. ಸರ್ಕಾರದ ರಾಜ್ಯ ಮಟ್ಟದ ಗುರು ಜಯಂತಿ ಕಾರ್ಯಕ್ರಮ ನಡೆತೊಂದುಂಡು ಕೇರಳ ತಿರುವನಂತಪುರದ ಚೆಂಬಳಂತಿ ಗ್ರಾಮಡು ಪುಟ್ಟದುನ ನಾರಾಯಣ ಗುರುಕುಲು ಆನಿದ ಕಾಲದ ಮಡಿ ಮೈಲೆಗ್ ಎದುರಾದು ಮಾಮಲ್ಲ ಕ್ರಾಂತಿ ಮಲ್ತದು ಗೇಲು ಪಡೆಯಿನಾರು ದೇವಸ್ಥಾನಲಿಗ ಪುಗ್ಗೆರೆಜ್ಜಿಂಡ ದಾನೆ ನಂಕ ನಮ್ಮನೆ ದೇವಸ್ಥಾನ ಕಟ್ಟುಗಾಂದ್ ದೇವಸ್ಥಾನ ತಾಪನೆ ಮಲ್ತದು ಏರೆಗ್ ಮಾತ ದೇವಸ್ಥಾನಲಿಗು ಪೊಗ್ಗೆರೆ ಬಡೊಂದಿಜ್ಜಾಂಡ ಅಕ್ಲಿಗ ಮಾತ ದೇವಸ್ಥಾನಗೂ ಪೋಯರೆ ದೇವಿರಿನ ತೂಯರ ಸಂದರ್ಭ ಮಲ್ತುಕೊರ್ನಾರು ನಾರಾಯಣ ಗುರುಕುಳು ಮೂಢನಂಬಿಕೆ ಜಾತಿ ಮೇಲ್ಕೀಲು ಮುಟ್ಯರೆ ಬಲ್ಯನ್ನ ದೇವದಾಸಿ ಪದ್ಧತಿ ಜೋಕ್ಲೆನ ಮದಿಮೆ ಗುಲಾಮಗಿರಿ ಜೀತ ಪದ್ಧತಿ ಜಮೀನ್ದಾರಿ ಪದ್ಧತಿ ಇಂಚಿತ್ತಿ ಅನಿಷ್ಟ ಮಾತ ಅಳಿದು ಪೋದು ಸರ್ವೆರ್ಲ ಸಮಸಮ ಆದ್ ಬದುಕುನಂಚ ಸಾತ್ಸಾದ ಕೊರ್ನಾರು ನಾಣು ಮಾಸ್ಟರ್ ಬ್ರಹ್ಮಜ್ಞಾನ ಪಡೆದು ಜನಕ್ಕುಲೆಡ್ದು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪನ್ಪಿನ ಪುಗಾರ್ತಿಗು ಸಂದಿರು. ನಾರಾಯಣ ಗುರುಗಳು ಇಡೀ ದೇಶಕ್ಕೆ ಎಲ್ಲ ವ್ಯಕ್ತಿಗಳು ಒಂದೇ ರೀತಿಯ ದೃಷ್ಟಿಯಲ್ಲಿ ಮುಖ್ಯ ವಾಹಿನಿಗೆ ಬರಬೇಕು, ಪ್ರತಿಯೊಂದು ಅಸ್ಪೃಶ್ಯತೆಯಿಂದ ಹಿಡಿದು ಸಮಾನತೆಯನ್ನು ಕಾಪಾಡಿಕೊಳ್ಬೇಕು, ಅದರ ಮುಖಾಂತರ ಇಡೀ ನಾಡು ಭಾಳ ಯಶಸ್ವಿಯಾಗಿ ಮುಂದುವರಿಸಬೇಕು. ವಿದ್ಯೆಯಲ್ಲಿ ಕೂಡ ಪ್ರತಿಯೊಂದು ವ್ಯಕ್ತಿ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ಬೇಕು. ಮಹಿಳೆಯರಿಗೂ ಕೂಡ ಸೂಕ್ತ ಸ್ಥಾನಮಾನ ಅವಕಾಶಗಳನ್ನು ಮಾಡಬೇಕು ಅಂತಂಥ ಚಿಂತನೆಯೊಂದಿಗೆ ಅವರು ಕೇರಳದ ರಾಜ್ಯದಿಂದ ಇಡೀ ಕರಾವಳಿ ಕರ್ನಾಟಕದಲ್ಲಿ ಅವರು ಭಾಳ ವಿಶೇಷವಾದ ಅವರ ಪ್ರಯತ್ನಗಳನ್ನು ಅವರು ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅವರ ವಿಶೇಷವಾದ ಮಂಗಳೂರಿನ ಜನತೆಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದರೆ ಈ ಕ್ಷೇತ್ರವನ್ನು ಅವರೇ ತಮ್ಮ ಕೈಯಿಂದ ಒಂದು ಆ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ ಒಂದು ವಿಶೇಷ ಒಂದು ಪುಣ್ಯಭೂಮಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಪುಣ್ಯಭೂಮಿಯ ಈ ಒಂದು ಗುರುಗಳ ಜಯಂತಿಯ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನನಗೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಂಥ ಅಧ್ಯಕ್ಷರಿರ್ಬೋದು, ಸಮಿತಿಯ ಎಲ್ಲ ಸದಸ್ಯರುಗಳು ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿಕೊಂಡು ಸುಳ್ಯದ ಅರಂಬೂರು ಪಾಲ್ಕಾಡು ಮದ್ರಾಸಡ್ದು ಇಲ್ಲಡೆ ಪೋಂದಿತ್ತಿನ ಪುಣ್ಣೊರ್ತಿಗೂ ಬೈಕ್ ಎಡ್ತದು ತೀರ್ನಾ ಬೀಜಾರ್ದ ವಿಷಯ ವರದಿಯಾತನು. ಪಾಲ್ಕಾಡದ ರಶೀದ್ ಪನ್ಪನರ್ನ ಮಗಳು 7 ವರ್ಷದ ರೀಫಾ ಜೀವ ಕಳೆ ಹೊಂದಿರು. ಸುಳ್ಯದ ಅರಂಬೂರು ಪಾಲಡ್ಕದ ರಶೀದ್ ಪನ್ಪನರ್ನ 7 ವರ್ಷ ಪ್ರಾಯದ ಮಗಳು ರಿಫಾ ಮದ್ರಾಸ್ ಹಿಡಿದು ಇಲ್ಲಡೆ ಪೋಂದು ಪುನಃ ಪುರ್ತುಡು ಬೈಕ್ ಎಡ್ತದು ತೀರ್ನ ಬೀಜಾರ್ದ ಸಂಗತಿ ನಡೆತದುಂಡು. ಶನಿವಾರ ಕಾಂಡೆ ಎನ್ಮ ಮುಕ್ಕಾಲೇಕ್ ಅರಂಬೂರು ಮದ್ರಾಸ್ ಹಿಡಿದು ಬತ್ತದು ಪಾಲ್ಕಾಡು ಮಾರ್ಗ ಕಡಪನಗ ಅರಂತೋಡು ಕಡಿಡ್ದು ಸುಳ್ಯದಂಚಿ ಪೋಪುನ ಬೈಕ್ ಗುದ್ದುದುಂಡು. ಅಪಗನೆ ಪೊಣ್ಣನು ಆಸ್ಪತ್ರೆಗೆ ಕೊನ್ನುಂಡಲ ಪೆಟ್ಟು ಜೋರಾದಿತ್ತಿ ನೀಡಿದವರ ಆಸ್ಪತ್ರೆ ತೀರ್ದಲೆಂದು ವರದಿಯಾತಂಡು. ಕುಡ್ಲ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗದ ಬುಡೋಳಿ ಕೈತಲು ರಿಕ್ಷಾ ಪಲ್ಟಿ ಹಾಕದು ಟೆಂಪೋ ಟ್ರಾವೆಲ್ಗೆ ಎಡ್ತದು ಮೂವರಿಗೆ ಪೆಟ್ಟಾಯಿನ ಸಂಗತಿ ಶುಕ್ರವಾರ ನಡುರಾತ್ರಿ ನಡೆತದು.
ಕುಡ್ಲ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗದ ಬುಡೋಳಿ ಕೈತಲು ರಿಕ್ಷಾ ಪಲ್ಟಿ ಹಾಕದು ಟೆಂಪೋ ಟ್ರಾವೆಲರ್ಗೆ ಎಡ್ತದು ಮೂವರಿಗೆ ಪೆಟ್ಟಾಯಿನ ಸಂಗತಿ ಶುಕ್ರವಾರ ನಡು ರಾತ್ರಿ ನಡೆತದು. ಒಬ್ಬಾರು ಕಡೆಡ್ದು ಬರೊಂದಿತ್ತನ ರಿಕ್ಷಾ ಕುಡ್ಲಡ್ದ ಬೆಂಗಳೂರು ದಂಚಿ ಪೋವೊಂದಿತ್ತನ ಟೆಂಪೋ ಟ್ರಾವೆಲರ್ಗೆ ಬುಡೋಲಿ ವಿಸ್ಡಮ್ ಶಾಲೆದ ಎದುರು ಅವಘಡ ನಡೆತದು. ರಿಕ್ಷಡು ಪೋವೊಂದಿತ್ತನ ಮಂಜೇಶ್ವರದ ಈರ್ವೆರಿಗೆ ಜೋರದ ಪೆಟ್ಟಾದಿತ್ತದು ಬೊಕ್ಕೋರಿಯಗೆ ಒಂತೆ ಪೆಟ್ಟಾತದು. ನಡುರಾತ್ರಿ 2 ಗಂಟೆಗೆ ಗಾಡಿಲು ಗುದ್ದುದಿತ್ತದು. ತುರ್ತು ಕಾರ್ಯಗೂ ಜತ್ತನ ಸೋಷಿಯಲ್ ಇಕ್ವಾ ಮಾಡಿದ ಆಂಬ್ಯುಲೆನ್ಸ್ ಸದಸ್ಯರು ಜೋರು ಪೆಟ್ಟಾಯಿ ನಕ್ಲೇನ ಕುಡ್ಲದ ಹೈಲ್ಯಾಂಡ್ ಆಸ್ಪತ್ರೆಗೆ ಸೇರ್ಸದಿರು. ಬೆಟ್ಟದ ಪೊಲೀಸರಿಗೆ ಜಾಕೆಗೆ ಬತ್ತದ ಕೇಸು ಪಾಡ್ದಿರು. ಮಾತಿರ್ಲ ಸಮಾನ ಪಂಪುನವು ಸ್ವತಂತ್ರ ಭಾರತದ ಉದ್ದೇಶ ಅಂಡ ಸ್ವತಂತ್ರ ತಿಕ್ಕದು 75 ವರ್ಷ ಆಂಡಲ ದಲಿತರು ಪಿರವರಿದಿನ ವರ್ಗ ಅಲ್ಪಸಂಖ್ಯಾತರು ಬೊಕ್ಕ ಪೊಂಜೊಲೆನ ಮಿತ್ತು ದೌರ್ಜನ್ಯ ನಡೆತಂದುಂಡು ವಿಧಾನ ಪರಿಷತ್ತದ ಎದುರು ಪಕ್ಷದ ನಾಯಕರು ಬಿಕೆ ಹರಿಪ್ರಸಾದ್ ಪಂತೆರು. ಕುದ್ರೋಳಿ ನಾರಾಯಣಗುರು ಕಾಲೇಜು ಶನಿವಾರ ಬ್ರಹ್ಮಶ್ರೀ ನಾರಾಯಣಗುರು ಕ್ಲೇನ 158 ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದಿಪನ ಮಲ್ತದು ಆರ್ಪಾತಿರಿಯರು. ಅಖಿಲ ಭಾರತ ಬಿಲ್ಲವೀರನ ಯೂನಿಯನ್ ಕುಡ್ಲಾ ಬೊಕ್ಕ ನಾರಾಯಣಗುರು ಬರವು ಸಂಸ್ಥೆನ ನಿಲೆಟ್ ಶನಿವಾರ ಬರವು ಸಂಸ್ಥೆದ ದಾಮೋದರ ಸುವರ್ಣ ಸಭಾಂಗಣಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೇನ 158 ವರ್ಷದ ಜನ್ಮ ದಿನಾಚರಣೆ ನಡಪಾಯಿರು. ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ರೇಣುಕಾ ಅರುಣ್ ಎದ್ಕೊಂಡಿರು. ಯೂನಿಯನ್ ಬೊಕ್ಕ ಸಂಸ್ಥೆನ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮಿಡ್ ರಾಜ್ಯ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಬಿಕೆ ಹರಿಪ್ರಸಾದ್ ಗುರುಕ್ಲೇನ ಎದುರು ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತಿರು. ಶ್ರೀಮತಿ ಸುಕಲಾಕ್ಷಿ ವೈ ಸುವರ್ಣ ಸುರುತ ಪಾತ್ರ ಪಂಡದ ಕಾರ್ಯಕ್ರಮದ ಉದ್ದೇಶದ ಬಗೆಟ್ ತೆರಿಪಾಯಿರು. ಬಿಕೆ ಹರಿಪ್ರಸಾದ್ ಪಾತಿರ್ದು ಕೆಲವು ಪಟ್ಟಭದ್ರ ಹಿತಾಸಕ್ತಿಲಿಡ್ದ ಅವರ ಶೋಷಣೆಲಿಡ್ದು ನನಲಾಪಿದೈ ಬರಿಯರೆ ಸಾಧ್ಯ ಆತಜಿ. ಸ್ವತಂತ್ರ ಭಾರತದ ಉದ್ದೇಶ ಮಾತಿರ್ಲ ಸಮಾನಾಂದಿತ್ತಂಡಲ ಸ್ವತಂತ್ರ ತಿಕ್ಕದು 75 ವರ್ಷ ಕರಿಂಡಲ ಪಿರವರಿದಿನ ವರ್ಗ ದಲಿತರು ಅಲ್ಪಸಂಖ್ಯಾತರು ಬೊಕ್ಕ ಪೊಂಜೋಲೆನ ಮಿತ್ತು ದೌರ್ಜನ್ಯ ನಡುತ್ತೊಂದೇ ಉಂಡೊಂದು ಪಂಡಿರು. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಶೋಷಿತ ವರ್ಗಕ್ಕೆ ಯಾವ ರೀತಿ ಸಹಾಯ ಮಾಡಿಕೊಂಡು ಬಂದಿದೆ ಅನ್ನೋದನ್ನು ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. 75 ವರ್ಷ ಆದ್ರೂ ಸಹ ಈಗಲೂ ಸಹ ದಲಿತರ ಮೇಲೆ, ಹಿಂದುಳಿದ ವರ್ಗದವರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ನೋಡಿದಾಗ ನಾವೆಲ್ಲೂ ಈ ಒಂದು ಗುರು ಸಂದೇಶವನ್ನು ಮರೆತಿದ್ದೀವಿ ಅಂತ ಅನಿಸುತ್ತೆ. ಶಿಕ್ಷಣ ಯಾಕೆ ಬೇಕು ಅಂದರೆ ವಿಸ್ಡಮ್, ಅರಿವು ಮೂಡ್ತಕ್ಕಂಥ ಕೆಲಸ ಶಿಕ್ಷಣದ ಮೂಲಕ ಆಗುತ್ತೆ. ಆದರೆ ನಾವೆಲ್ಲೋ ಒಂದು ಕಡೆ ವಿಫಲರಾಗಿದ್ದೀವಿ. ಶಿಕ್ಷಣದ ಮೂಲಕ ಅದೇ ಮಹಾನ್ ಗುರು ನಾರಾಯಣ ಗುರುರವರು ಹೇಳಿದ ಶಿಕ್ಷಣದಿಂದ ಬಲಯುತರಾಗಿ ಅಂತ ಹೇಳಿ. ನೀವೇನಾದರೂ ಶಿಕ್ಷಣವನ್ನು ನೀವು ಪಡ್ಕೊಂಡ್ರೆ ನಿಮ್ಮನ್ನು ಯಾರೂ ಸಹ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೋದು. ಮಂಜೇಶ್ವರದ ಮಹಾಲಿಂಗೇಶ್ವರ ವಿದ್ಯಾನಿಕೇತನದ ಪ್ರಿನ್ಸಿಪಾಲರು ಶ್ರೀಮತಿ ಬಬಿತಾ ಸೂರಜ್ ಗುರು ಸಂದೇಶ ಕೊರ್ದು ನಿಕ್ಲೆನ ಇಲ್ಲು ಬೊಕ್ಕ ಬರವು ಕಲ್ಪನಾ ಸಂಸ್ಥೆ ನಿಕ್ಲೆನ ಮಿತ್ತು ದೀವನ್ನ ಗೌರವನು ಕಳೆವು ನಡೆ ಇತ್ತದ ಕಾಲುಡು ಇಂಜಿನಿಯರ್ ಕಲ್ತಿನ ಎಲ್ಲ ಟೆರರಿಸಂ ದಂಚಿ ಪೋಪೆ ದಾಯೆ ಆಶ್ಚರ್ಯ ಆವುಂದುಂಡು ಪಂಡಿರು. ದೈವತ್ವ ಎನ್ನುವಂಥದ್ದು ಅದು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಚಟುವಟಿಕೆಗಳಿದೆಯಲ್ಲ, ಈಗ ನಿಮ್ಮ ಈ ಸ್ಟೇಜ್ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಸ್ಟೇಜ್. ನಿಮ್ಮ ದೈವತ್ವವನ್ನು, ಯಾಕಂದ್ರೆ ಇಷ್ಟರವರೆಗೆ ನಿಮಗೆ ಆ ಮುಗ್ಧತೆ ಇದೆ, ಆ ಇನ್ನೋಸೆನ್ಸ್ ಇದೆ, ನೀವು ಮಕ್ಕಳು ಅನ್ನೋದು. ಇನ್ನು ನೀವು ಬೆಳೀತಾ ಇದ್ದೀರಾ, ನೀವು ಅಡಲ್ಟ್ಸ್ ಆಗುವಂತ ಒಂದು ಸ್ಟೇಜ್ ಅಲ್ವಾ. ಈ ಸ್ಟೇಜ್ ಅಲ್ಲಿ ನೀವು ಏನೇನು ಕಾರ್ಯ ಅಂದ್ರೆ ಚಟುವಟಿಕೆಗಳು ಮಾಡ್ತೀರೋ, ನೀವು ಒಳ್ಳೆತನಗಳನ್ನು ಮಾಡಿ ನಿಮ್ಮನ್ನು ಸಾತ್ವಿಕತೆಯನ್ನು ತುಂಬ್ತೀರೋ ನಿಮ್ಮಲ್ಲಿ, ಅಥವಾ ಕೆಟ್ಟ ಚಟಗಳಿಗೆ ಹೋಗ್ತಾ ಹೋಗ್ತಾ ನೀವು ಏನು ರಾಕ್ಷಸ ಗುಣವನ್ನು ನೀವು ತರ್ತೀರೋ ಅದು ನಿಮ್ಮಲ್ಲಿರುವಂಥದ್ದು. ಸೊ ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ದೇವರ ಮೇಲೆ ಭಕ್ತಿ ಭಾವ ಇಟ್ಕೊಂಡು, ಗುರುಗಳಲ್ಲಿ ದೊಡ್ಡ ಹಿರಿಯರಲ್ಲಿ ಗೌರವ ಇಟ್ಕೊಂಡು ಮಾಡಿದ್ರೆ ಸಾತ್ವಿಕತೆ ತುಂಬುತ್ತದೆ. ನವೀನ್ ಚಂದ್ರ ಡಿ ಸುವರ್ಣಿರು ಗುರುಕಾರ್ಮೆದ ಪಾತ್ರ ಪಂಡದು ಸಾಮಾಜಿಕವಾದ ಸೈಕ್ಷಣಿಕವಾದ ಬಾರಿ ಪಿರವರಿ ಉಪ್ಪುನ ಕಾಲುಡು ಗುರುಕುಲು ಬೊಲ್ಪುದ ರಾಶಿಯಾದ ಮೂಡ್ದು ಬತ್ತಿರು. ಆರಕೊರ್ನ ದಿವ್ಯ ಸಂದೇಶರ್ದು ಸ್ವಾಭಿಮಾನದ ಬದುಕು ಸಾಧ್ಯ ಆತನಂದು ಪಂಡಿರು. ಆಗ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ವಿದ್ಯೆ ಕಲಿಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ. ನಾವು ಒಂದು ಸಾರ್ವಜನಿಕ ಬಾವಿಯಿಂದ ನೀರು ತೆಗಿಬೇಕಾದ್ರೂ ಅದು ಅವಕಾಶ ಇರಲಿಲ್ಲ. ಒಂದು ಶೋಷಿತ ಜನಾಂಗಗಳಿಂದ ಬೇರೆ ಒಂದು ಕಡೆಯಿಂದ ನೀರು ತರುವ ವ್ಯವಸ್ಥೆ ಆವಾಗ ಇತ್ತು. ಆದರೆ ಈಗೆಲ್ಲ ಸಮಾಜ ಬದಲಾವಣೆ ಆಗಿದೆ, ಸಂತೋಷ. ಆದರೆ ಇದು ಎಷ್ಟು ಮಟ್ಟಿಗೆ ನಾವು ಈಗ ಈ ಒಂದು ಅಸಮಾನತೆ, ಸಾಮಾಜಿಕ ನ್ಯಾಯ ಇದರಿಂದ ನಾವು ವಂಚಿತರಾಗಿದ್ದೇವೆ. ಈಗ ಬದಲಾವಣೆ ಆಗಿದ್ದೇವೆ ಸರಿ, ಆದರೆ ಸಂಪೂರ್ಣವಾಗಿ ಈ ಸಮಾನತೆ ಇನ್ನೂ ಎಲ್ಲರಿಗೆ ಸಿಗ್ಲಿಲ್ಲ ಅಂತ ಹೇಳಿಕೆ ಬಹಳ ಬೇಸರದಿಂದ ಹೇಳ್ತಾ ಇದ್ದಾರೆ.
ಕಾಲೇಜ್ ಪ್ರಿನ್ಸಿಪಾಲರು ಸೌಮ್ಯ ಶೆಟ್ಟಿ ಸೊಲ್ಮೆ ಸಂದಾಯರು ಅರ್ಥಶಾಸ್ತ್ರ ಉಪನ್ಯಾಸಕರು ಕುಮಾರಿ ಬಿಂದ್ಯಾಕೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಬಡವರಿಗೂ ನಮ್ಮ ಕೈಟ್ ಸಾಧ್ಯ ಪುನಾತ್ ಸಾಯ ಮಲ್ಪುನವೇ ಮದರ್ ತೆರೇಸರಿಗೂ ಸಂದಾವನ ನಿಜವಾಯಿನ ಶ್ರದ್ಧಾಂಜಲಿಯಿಂದ ರಾಜ್ಯ ಹೈಕೋರ್ಟ್ದ ದುಂಬುದ ನ್ಯಾಯಾಧೀಶರು ಎನ್ ನಾಗಮೋಹನ್ ಪಂತೆರು ಕುಡ್ಲದ ಪುರಭವನೋಡು ಸಂತ ಮದರ್ ತೆರೇಸರ್ನ 25ನೇ ವರ್ಷದ ನೆಂಪುದ ದಿನಾಚರಣೆ ವಿಚಾರ ಕೂಟ ಉದಿಪನ ಮಲ್ತದ ಆರ್ಪಾತಿರಿಯರು ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಕುಡ್ಲದ ನೆಲೆಟ್ಟು ಮನುಷ್ಯತ್ವದ ಪ್ರತಿರೂಪ ಸೇಂಟ್ ಮದರ್ ತೆರೆಸನ 25ನೇ ವರ್ಷದ ನೆಂಪುದ ದಿನಾಚರಣೆ ಜಿಲ್ಲಾ ಮಟ್ಟದ ವಿಚಾರಕೂಟ ಶುಕ್ರವಾರ ಕುಡ್ಲದ ಪುರಭವನಟ್ಟು ನಡೆತದೆ. ಕರ್ನಾಟಕ ಹೈಕೋರ್ಟ್ದ ದುಂಬುದ ನ್ಯಾಯಾಧೀಶರು ಎನ್ ನಾಗಮೋಹನ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಒಂದೊಂಜಿ ಭಾರಿ ಎಡ್ಡೆ ಅರ್ಥದಿಂಚಿದಿ ಕಾರ್ಯಕ್ರಮ ಆದುಂಡು ಬಡವರಿಗೂ ನಮ್ಮ ಕೈಟ್ ಸಾಧ್ಯ ಆಪುನಾತು ಸಾಯ ಮಲ್ಪುನವ್ವೆ ಮದರ್ ತೆರೆಸಾಗ ಕೊರ್ಪುನ ನಿಜವಾಯಿನ ಶ್ರದ್ಧಾಂಜಲಿಂದು ನಾಗಮೋಹನ್ ಪಂಡೆರ್ ವಿಜ್ಞಾನ ತಂತ್ರಜ್ಞಾನ ಬುಳೆದಂಡು ಮಾತಾ ಶ್ರೀಮಂತವಾದುಂಡು ಆಂಡ ಸಮಾಜಡು ಹಿಂಸೆ ದುಃಖ ಏವ್ರ ಮಚ್ಚರ ಹೆಚ್ಚಾತನೆಂದು ದುಂಬುದ ಹೈಕೋರ್ಟ್ ನ್ಯಾಯಾಧೀಶರು ನಾಗಮೋಹನ್ ಬೇಜರ್ ತಿರುಪಾಯಿರು. ಸೋಮವಾರ ಬಂತು, ನನ್ನಾಕೆ ಒಪ್ಪತ್ತು ಮಾಡಲಿಲ್ಲ. ನಾನು ಅಂದ್ಕೊಂಡೆ ನನ್ನ ತಾಯಿ ತಳ ಇವಳು ಶನಿವಾರದವಳು ವೆಂಕಟೇಶ್ವರ ಭಕ್ತರು ಇವಳು. ಶನಿವಾರದ ಒಳಗೂ ಕಾದೆ, ಇಲ್ಲ ಒಪ್ಪತ್ತಿಲ್ಲ ಮರೆಯ. ಆಗ ಓಲ್ಡ್ ಮೈಸೂರು ಏರಿಯಾದಲ್ಲಿ ಹೆಂಗಸರೆಲ್ಲ ಗುರುವಾರಕ್ಕೆ ಶಿಫ್ಟ್ ಆಗ್ತಾ ಇತ್ತು. ರಾಯರ ಭಕ್ತರು ಗುರುವಾರ ಒಪ್ಪತ್ತು ಮಾಡ್ತಾಳೆ ಅಂತ ಕಾದೆ, ಗುರುವಾರನೂ ಇಲ್ಲ, ಶನಿವಾರ ಇಲ್ಲ, ಸೋಮವಾರ ಇಲ್ಲ, ಗುರುವಾರ ಇಲ್ಲ. ಯಾವ ಕಾಡಿಂದ ಹಿಡ್ಕೊಂಬತ್ತಪ್ಪ ಹೀಗೆ ಅಂತ ಹತ್ರ 1 ವರ್ಷ ಆಯ್ತು. ಆಗ ಗೊತ್ತಾಯ್ತು ನನಗೆ ಒಪ್ಪತ್ತಿದೆ. ಯಾವತ್ತು ನನ್ನ ಹೆಂಡತಿ ನನ್ನ ಮೇಲೆ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಅಡಿಗೆ ಮಾಡಲ್ವೋ ಆವತ್ತೇ ನನಗೆ ಗೊತ್ತಾಗ್ತದೆ. ನಾನು ಇದನ್ನ ಯಾಕೆ ಹಂಚ್ಕೊಂಡೆ ಅಂದ್ರೆ, ನನ್ನ ತಾಯಿ ಸೋಮವಾರದಿಂದ ಶನಿವಾರಕ್ಕೆ ಒಪ್ಪತ್ತು ಶಿಫ್ಟ್ ಮಾಡಿದಾಗ ನನ್ನ ಹೆಂಡತಿ ಒಪ್ಪತ್ತೇ ಮಾಡದೇ ಇದ್ದಾಗ ನಾವು ಜಗಳ ಆಡಲಿಲ್ಲ, ಒಡೆದಾಟ ಬಡದಾಟ ಮಾಡಲಿಲ್ಲ, ಕೂಗಾಟ ಕಿರಿಚಾಟ ಮಾಡಲಿಲ್ಲ, ಡೈವರ್ಸ್ ಪಿಟಿಷನ್ಸ್ಗಳು ಹಾಕಲಿಲ್ಲ. ವಿ ಲವ್ಡ್ ಈಚ್ ಅದರ್, ವಿ ರೆಸ್ಪೆಕ್ಟೆಡ್ ಈಚ್ ಅದರ್, ವಿ ಅಕಾಮಿಡೇಟೆಡ್ ಈಚ್ ಅದರ್, ವಿ ಗೇವ್ ಬರ್ತ್ ಟು ಚಿಲ್ಡ್ರನ್. ಟುಡೇ ವಿ ಆರ್ ಹ್ಯಾವಿಂಗ್ ಗ್ರ್ಯಾಂಡ್ ಚಿಲ್ಡ್ರನ್. ದಿಸ್ ಈಸ್ ಇಂಡಿಯಾ, ದಿಸ್ ಈಸ್ ಟಾಲರೆನ್ಸ್ ಇನ್ ಇಂಡಿಯಾ. ಈ ಸಹಿಷ್ಣುತೆ ನನ್ನ ಮನೆಯಲ್ಲಿ ಆಗೋಕೆ ಸಾಧ್ಯ ಇದ್ರೆ ನನ್ನ ಜಿಲ್ಲೆಯಲ್ಲಿ ಯಾಕೆ ಸಾಧ್ಯ ಇಲ್ಲ, ನನ್ನ ರಾಜ್ಯದಲ್ಲಿ ಯಾಕೆ ಸಾಧ್ಯ ಇಲ್ಲ, ನನ್ನ ದೇಶದಲ್ಲಿ ಯಾಕೆ ಸಾಧ್ಯ? ಚಿಂತಕಿ ಪಲ್ಲವಿ ಇಡೂರು ಬಹುತ್ತುದ ಭಾರತದಲ್ಲಿ ಮಾನವೀಯ ಸೇವೆಗಳು ಪನ್ಪನ ವಿಚಾರ ಕೂಟುಡು ವಿಚಾರದೊಂಬುದಿಯರು ಧರ್ಮಗುರು ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಜೆಬಿ ಸಲ್ದಾನ ಯುವಜನ ಚಳವಳಿದ ರಾಜ್ಯ ನಾಯಕರು ಮುನೀರ್ ಕಾಟಿಪಳ್ ಕಾರ್ಯಕ್ರಮ ಉದ್ದೇಶಿಸಿದ್ದ ಪಾತಿರಿಯರು. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆದ ಗುರಿಕಾರ್ಯರು ರಾಯ್ ಕ್ಯಾಸ್ಟಲಿನ ಗುರಿಕಾರ್ಮೆ ವಹಿಸದಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಬಂಧ ಪಂಥ, ಚಿತ್ರಕಲಾ ಪಂಥ, ಪ್ರೀತಿಯ ಸಿಂಚನ ಪನ್ಪನ ಸೌಹಾರ್ದ ಗಾಯನ ಕಾರ್ಯಕ್ರಮ ನಡೆತಂಡು ಧರ್ಮಗುರು ರೂಪೇಶ್ ಮಾಡ್ತಾ, ಸುಶೀಲ್ ನೊರೋನ್ನ, ಸಾನ್ವಿ ಲೋಪು, ಯಶವಂತ ಮರೋಳಿ, ಎಂಜಿ ಹೆಗಡೆ, ಕೆ ಅಶ್ರಫ್, ಎಂ ದೇವದಾಸ್ ಪಾಲ್ಗೊಂಡರು. ಪುತ್ತೂರದ ಬ್ರಹ್ಮಶ್ರೀ ನಾರಾಯಣಗುರುಸ್ವಾಮಿ ಬಿಲ್ಲವ ಸಂಘದ ನೆಲೆಟ್ಟು ನಾರಾಯಣಗುರುಕ್ಲೆನ 158ನೇ ವರ್ಷದ ಜನ್ಮದಿನಾಚರಣೆ ನಡೆಪಾಯಿರು. ಸಾಧಕರಿಗೂ ತಮ್ಮನ ಬರವು ಕಲ್ಪನ ಬಿರ್ಸರಿಗೂ ಪುರಸ್ಕಾರ, ಬೇತೆ ಬೇತೆ ಜಾತಿಲಿನ ನಾಯಕರಿಗೂ ಮೆಚ್ಚುಗೆದ ಮರ್ಯಾದಿಲೇಸು ಅಟ್ಟಣೆ ಮಲ್ತದಿತ್ತರು. ಪುತ್ತೂರದ ಬ್ರಹ್ಮಶ್ರೀ ನಾರಾಯಣಗುರುಸ್ವಾಮಿ ಬಿಲ್ಲವ ಸಂಘದ ನೆಲೆಟ್ಟು ಶನಿವಾರ ಗುರುಕ್ಲೆನ 158ನೇ ವರ್ಷದ ಜನ್ಮದಿನಾಚರಣೆ ನಾರಾಯಣಗುರು ಮಂದಿರೋಡು ನಡೆತಂಡು. ನಾರಾಯಣಗುರುಕ್ಲೆನ ಮೂರ್ತಿಗೂ ವಿಶೇಷ ಪೂಜೆ ನಡಪಾದು ಪುರ್ಪ ಅರ್ಪಣೆ ಮಲ್ತಿರು. ಬ್ರಹ್ಮಶ್ರೀ ನಾರಾಯಣಗುರುಸ್ವಾಮಿ ಬಿಲ್ಲವ ಸಂಘದ ಗುರಿಕಾರ್ಯರು ಸಂತೋಷ್ ಕುಮಾರ್ ಕೆಡಂಜಿ ಗುರುಕಾರ್ಮಿಡ್ ನಡಪಾಯಿನ ಸಭಾಲೇಸಿಡು ಬೇತೆ ಬೇತೆ ಕ್ಷೇತ್ರಲೆಡು ಸಾಧನೆ ಮಲ್ತಿನಕ್ಲೆಗೂ ತಮ್ಮನದ ಮರ್ಯಾದಿ ಮಲ್ತಿರು. ಬರವು ಕಲ್ಪನ ಬಿರ್ಸೆರೆಗೂ ಪುರಸ್ಕಾರ ಬೊಕ್ಕ ಬಡವಿರ ಜೋಕ್ಲೆಗೂ ಬರೋ ಕಲ್ಪರೆ ಪಣವಸಾಯ ಪಟ್ಟಿಯರು. ಬೇತೆ ಬೇತೆ ಜಾತಿ ಸಮಾಜದ ನಾಯಕರಿಗೆ ಮೆಚ್ಚುಗಿದ್ದ ಮರ್ಯಾದೆ ಮಲ್ತುಂಡು. ಕಾರ್ಲಾ ಭುವನೇಂದ್ರ ಕಾಲೇಜ್ ಪ್ರಿನ್ಸಿಪಾಲರು ಮಂಜುನಾಥ್ ಕೋಟ್ಯಾನ್ ಗುರು ಸಂದೇಶ ಕೊರಿಯರು. ನಮ್ಮನೆ ಒಂಜಿ ಶಿವಾಲಯ ಕಟ್ಟಗ ಐಕ್ ಸಂಘರ್ಷಕ್ಕೆ ಮೂಲಕವಾದ ಆ ದೇವಾಲಯಕ್ಕೆ ಪೋಪುನ ಬೊಡ್ಚಿನ ಪನ್ಪುನ ಅಂಚಿನ ಸಂದೇಶದ ಮುಖಾಂತರ ಅಂಚಿನ ತತ್ವದ ಮುಖಾಂತರ ಆ ಎಡ್ಡೆ ರೀತಿಡು
ಒಂಜಿ ಸಮಾಜ ಸುಧಾರಣೆ ಮಲ್ತಂಚಿನ ಒಂಜಿ ದಾರ್ಶನಿಕರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜ ಮಾತಾಡಲ ಬಾಂಧವ್ಯದ ಬೆಸುಗೆ ಸ್ನೇಹದ ಸಂಕೋಲೆ ಮೊಡೆಪುನೊಟ್ಟಿಗೆ ಎಡ್ಡೆ ರೀತಿದ ಬಾಂಧವ್ಯ ಬೇತ ಸಮಾಜದಕ್ಕೊಂಟಿಗೆ ಎಡ್ಡೆ ರೀತಿದ ಒಂಜಿ ಬಾಂಧವ್ಯ ಬೆಸೆಪ್ಪಿನಂಚಿನ ಮಲ್ಲ ಒಂಜಿ ಮನಸ್ಸದ ಬಿಲ್ಲವೆರು ಬಲ್ಲವೆರಾದುಲ್ಲೇருந்து ಈ ಸಂದರ್ಭಡು ಪಂಡೊಂದು ಕುಡ್ಲದ ನಿಲಿಟ್ಟು ಉಂದುವೆ ಸುರುತ್ತ ಸರ್ತಿ ಕುಡ್ಲದ ಡಾಕ್ಟರ್ TMA ಪೈ ಹಾಲಡ್ ಕನ್ವೆನ್ಷನ್ ಸೆಂಟರ್ ಹಾಲಡ್ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ರಡ್ಡು ದಿನ ನಡೆತಂದುಂಡು ಆಟೋಮ್ಯಾಟ್ರಿಕ್ ಸಂಸ್ಥೆದ ಆಡಳಿತ ನಿರ್ದೇಶಕರು ರಾಜೇಂದ್ರ ಕುಮಾರ್ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ಉದಿಪನ ಮಲ್ತೆರು. BNI ಕುಡ್ಲದ ನಿಲಿಟ್ಟು ಸುರುತ್ತ ಸರ್ತಿ ಕುಡ್ಲದ ಡಾಕ್ಟರ್ TMA ಪೈ ಕನ್ವೆನ್ಷನ್ ಸೆಂಟರ್ ರಡ್ಡು ದಿನದ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ನಡೆತಂದುಂಡು ಆಟೋಮ್ಯಾಟ್ರಿಕ್ ಸಂಸ್ಥೆದ ಆಡಳಿತ ನಿರ್ದೇಶಕರು ರಾಜೇಂದ್ರ ಕುಮಾರ್ ತುಡರ್ ಬೋಲ್ಪು ಹೊತ್ತಾದ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ಉದಿಪನ ಮಲ್ತೆರು. ಭಾರಿ ರಬ್ಬಸುಡು ಬುಳೆ ಒಂದು ಪುನಃ ಕುಡ್ಲದಂಚಿನ ನಗರಗೂ ಇಂಚಿನ ಎಕ್ಸ್ಪೋ ಭಾರಿ ಅಗತ್ಯ ಮಲ್ಲಮಟ್ಟದ ಪ್ರದರ್ಶನ ಹಿಡಿದು ಜನಗಳಿಗೆ ಹೆಚ್ಚು ಪ್ರಯೋಜನ ಆತಂಡ ವೋಕಲ್ ಫಾರ್ ಲೋಕಲ್ ಇತ್ಯದ ದಿನಕ್ಲಿಡ ಅಗತ್ಯ ಅಂತ ರಾಜೇಂದ್ರ ಕುಮಾರ್ ಪಂಡೇರು. For a city like Bangalore, as it is a fast-growing city in the country, and also like our Prime Minister said, vocal for local. I think this is a perfect platform for the same. I wish this will become larger and stronger, so that business community will have the benefit of this particular event as well as this platform. I congratulate everybody for organizing such a wonderful morning. ಐಡಿಯಲ್ ಹೈಸ್ಕೂಲಿಂದ ಆಡಳಿತ ನಿರ್ದೇಶಕರು ಮುಕುಂದ ಕಾಮತ್ BNI ಎಕ್ಸ್ಪೋ 2022 ಸಮಗ್ರ ಮಾಹಿತಿ ಡೈರೆಕ್ಟರಿ ಬಿಡುಗಡೆ ಮಲ್ತೆರು. ಮುಕುಂದ ಕಾಮತ್ ಪಾತಿರ್ದು ಉದ್ಯಮ ಸುರು ಮಲ್ಪನಗ ಮಾರ್ಕೆಟ್ ಲೀಡ್ ಹೆಚ್ಚ ಸವಾಲು ಉಪ್ಪುಂಡು ಮುಲ್ಪ ವಿಶೇಷವಾದ BNI ಸದಸ್ಯರಿಗೆ ಮಾರ್ಕೆಟ್ ಹೆಚ್ಚ ಅನುಕೂಲವಾದುಂಡು ಎಂದು ಪಂಡಿರು. BNI ಕಾನ್ಸೆಪ್ಟ್ ನಾನು BNI ಮೆಂಬರ್ ಇಲ್ಲದಿರಬಹುದು, ಆದರೆ ನಂದು ಹೊಸ ಫ್ಯಾಕ್ಟರಿ ಮೋರ್ ದೆನ್ 50% ವೆಂಡರ್ಸ್ ಫ್ರಮ್ BNI. ಆಕ್ಚುಲಿ ಯಾರಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಬಿಗ್ಗೆಸ್ಟ್ ಟಾಸ್ಕ್ ಇರೋದು ಮಾರ್ಕೆಟಿಂಗ್. ಒಂದು ಸೇಲ್ಸ್ ಫೋರ್ಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಆದರೆ ಇಲ್ಲಿ BNI ಮೆಂಬರ್ ಆದರೆ ಅವರಿಗೊಂದು 200-300 ಮಂದಿ ಫ್ರೀ ಮಾರ್ಕೆಟಿಂಗ್ ಸಿಗ್ತಾರೆ. ಮತ್ತೆ ಯಾವುದಾದ್ರೂ ಒಂದು ಬಿಸ್ನೆಸ್ ಪ್ರಪೋಸ್ ಮಾಡೋದು ಮಾರ್ಕೆಟಿಂಗ್ ಅವರೆಲ್ಲ ಕ್ವಾಲಿಟೀಸ್ ಕೂಡ ಸರ್ವಿಸಸ್ ಕೂಡ. ಕಾರ್ಯಕ್ರಮಟ್ಟು ಎಕ್ಸ್ಪೋ 2022 ಗುರುಕಾರ್ಯರು ಮೋಹನ್ ರಾಜ್, BNI ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಣೇಶ್ ಎನ್ ಶರ್ಮಾ, ಸಂತೋಷ್, ಮಹೇಶ್, ಅನಿಲ್ ನಾಯಕ್, ಸಂಶುದ್ದೀನ್ ಪಾಲ್ದಿತ್ತುಂಡೆರು. ಕಾಂಡೆ ಪತ್ತೆಡ್ದು ರಾತ್ರಿ ಎನ್ಮ ಮುಟ್ಟ ಪ್ರದರ್ಶನ ಒಪ್ಪುಂಡು. ಎಕ್ಸ್ಪೋಡು ಎನ್ಪ ಬೇರದ ಸಂಸ್ಥೆಲು ಅವೆತ ಉತ್ಪತ್ತಿಲು ಬೊಕ್ಕ ಸೇವೆಲೇನು ಪ್ರದರ್ಶನ ಮಲ್ಪುವ ಕಟ್ವಣ ಸಾಧನలు, ಆಟೋಮೊಬೈಲ್ಸ್, ಪದ್ದೈಲು, ಇನ್ಶೂರ್, ಗಾರ್ಮೆಂಟ್ಸ್, IT ಉತ್ಪತ್ತಿಲು, ಸಾಫ್ಟ್ವೇರ್, ಆಫೀಸ್ ಬೊಕ್ಕ ಇಲ್ಲದ ಪೀಠ ಸಾಧನలు, ತೆನಸು ಉತ್ಪತ್ತಿಲೇನು ಬೇರದ ಸಂಸ್ಥೆಲು ಬಿಡುಗಡೆ ಮಲ್ತದ. ದಕ್ಷಿಣ ಕನ್ನಡ, ಒಡಿಪು, ಉತ್ತರ ಕೇರಳ ಬೊಕ್ಕ ಕೊಡಗು ಭಾಗದ ಗಿರಾಕಿಲೆಗ್ ಈ ಪ್ರದರ್ಶನ ಅನುಕೂಲ ಆತಂಡು. BNI ಕರಿನ 37 ವರ್ಷಲಿಡ್ದು 75 ದೇಶಲಿಡಿತದು ಲೋಕಮಟ್ಟದ ಬೇರದ ಪುದರ್ಪೋಯಿ ಸಂಸ್ಥೆ ಆದುಂಡು. ಕುಡ್ಲದ ಸೆಂಟ್ ಆಗ್ನೆಸ್ ಪದವಿ ಪೂರ್ವ ಕಾಲೇಜ್ ಆಜ್ಞಾಥಾನ್ 2022 ಪನ್ಪುನ ಶಾಲೆಲು ಬೊಕ್ಕ ಕಾಲೇಜ್ಲೆಗ್ ಸಾಂಸ್ಕೃತಿಕ ಉಚ್ಚಯ ಬುಧಾರ ನಡೆತಂಡು. ಯಕ್ಷಗಾನ ವಿದ್ವಾಂಸರು ಸಾಹಿತಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ವಳ್ಳಿ ಮಲ್ಲವೆನ್ನೆರಾದ ಆಜ್ಞಾಥಾನ್ ಉದಿಪನ ಮಲ್ತೆರು. ಕುಡ್ಲದ ಸೈಂಟ್ ಆಗ್ನೆಸ್ ಪದವಿ ಪೂರ್ವ ಕಾಲೇಜ್ ಆಗ್ನಥಾನ್ 2022
ಪನ್ಪುನ ಶಾಲೆಲು ಬೊಕ್ಕ ಕಾಲೇಜಿಲೆಗ್ ಸಾಂಸ್ಕೃತಿಕ ಉಚ್ಚಯ ಬುಧವಾರ ನಡೆತಂಡು. ಯಕ್ಷಗಾನ ವಿದ್ವಾಂಸರು ಸಾಹಿತಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿ ಮಲ್ಲ ಬಿನ್ನೆರಾದಿತ್ತದು ಬಿನ್ನೆರಿನ ಉದಿಪನದ ಲೇಸಿಗ್ ಜನಪದ ಮೆರವಣಿಗೆಡು ಎತ್ಕೊಂಡಿರು. ಸಭಾ ಲೇಸರು ಕನ್ನಡ ಉಪನ್ಯಾಸಕರು ಶೈಲಜಾ ಮಾತಿರೆಂಡ್ಲ ಎತ್ಕೊಂಡಿರು. ಆಗ್ನೇಸ್ ಬರವು ಸಂಸ್ಥೆಲಿನ ಜಂಟಿ ಕಾರ್ಯಂತಿರು ಡಾ ಲಿಡಿಯಾ ಫೆರ್ನಾಂಡಿಸ್ ಗುರಿಕಾರ್ಮೆಡ್ ದೈಜಿ ವರ್ಲ್ಡ್ ಸಂಪಾದಕರು ವಾಲ್ಟರ್ ನಂದಲಿಕೆ ಬಿನ್ನೆರಾದಿತ್ತದು ಭಾಸ್ಕರ್ ರೈ ಕುಕ್ವಳ್ಳಿ ಅಗ್ನೋಥಾನ್ 2022 ಸಾಂಸ್ಕೃತಿಕ ಉಚ್ಚಯ ಉದಿಪನ ಮಲ್ತಿರು. ಕುಕ್ಕುವಳಿಯರು ಪಾತಿರ್ತು ತುಳುನಾಡದ ಸಾಂಸ್ಕೃತಿಕ ಬೊಕ್ಕ ಭೌಗೋಳಿಕ ಸಿರಿಮಂತಿಕೆ ದೇಶ ಪಿದಾಯಿ ದೇಶದ ಜನಕುಳಿಗ್ ಉಮೇದದ ಇಸೆಯ ಆದುಂಡು. ಮುಲ್ಪದ ಕಲೆ ಸಂಸ್ಕೃತಿ ಬದುಕದ ಕ್ರಮ ಐಸರದ ತಾನುಲಿನ ಮಾತ ನಿಜ ಸ್ವರೂಪಡು ಜವನ ಜವಂದಿಲೆಗ್ ತೆರಿಪಾವನ ಕಾರ್ಯ ಬರವು ಸಂಸ್ಥೆಲಿಡಿದು ಆವುಡುಂದು ಪಂಡೇರು. ತುಳು ಭಾಷೆ ಸಂಸ್ಕೃತಿಗ್ ಸೈಂಟ್ ಆಗ್ನೆಸ್ ಸಂಸ್ಥೆ ಉಮೇದು ಕೊರ್ಪುನ ಬಗೆಟ್ ವಾಲ್ಟರ್ ನಂದಳಿಕೆ ಮೆಚ್ಚುಗೆ ತೆರಿಪಾಯರು. ಭಾಸ್ಕರ್ ರೈ ಕುಕ್ಕುವಳ್ಳಿಯರಿಗೆ ಸಂಸ್ಥೆದ ಲೆಕ್ಕೊಡು ತಮ್ಮನದ ಮರ್ಯಾದೆ ಮಲ್ತೆರು. ಪ್ರಿನ್ಸಿಪಾಲರು ಲಾರೆನ್ ಡಿಸೋಜಾ ಒತ್ತು ಪ್ರಿನ್ಸಿಪಾಲರು ಜಾನೆಟ್ ಡಿಸೋಜಾ ಸಂಘಟನಾ ಸಹಾಯಕಿಯರು ಜೀವನ್ ಶಿಕ್ಷಕ ರಕ್ಷಕ ಸಂಘದ ಒತ್ತು ಗುರಿಕಾರ್ತಿ ಆಶಾ ಸಂಜೀವನ್ ಬೊಕ್ಕ ಬರವು ಕಲ್ಪನಕಲು ಬರವು ಕಲ್ಪನಕಲಿನ ಪ್ರತಿನಿಧಿಲು ಪಾಲ್ದುತೊಂಡೆರು. ಬರವು ಕಲ್ಪನಾ ಲಿಯೋನ್ ಡಿಸೋಜಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಭೂಮಿಕಾ ನಾರಾಯಣ ಸೊಲ್ಮೆ ಸಂದಾಯರು. ಸರ್ಕಾರದ ಯೋಜನೆಲೆಡು ಭ್ರಷ್ಟಾಚಾರ ಮಲ್ತಿನ ದೂರದ ಮಿತ್ತು ಮುಲ್ಕಿದ ಹಳೆಂಗಡಿ ಗ್ರಾಮ ಪಂಚಾಯತ್ ಸದಸ್ಯರು ಸವಿತಾ ಸಿಸಿಬಿತ್ಲು ಬೊಕ್ಕ ಸುಕೇಶ್ ಪಾವಂಜೆ ರಾಜಕೋರಡುಂದು ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಗುರ್ಕಾರಿರು ಮೋಹನ್ ಕೋಟ್ಯಾನ್ ಒತ್ತಾಯ ಮಲ್ತಿದರು. ಹಳೆಯಂಗಡಿದ ಮೂಲ್ಕಿ ಬ್ಲಾಕ್ ಕಾಂಗ್ರೆಸ್ ಆಫೀಸ್ಡ್ ಮೂಲ್ಕಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಡಪಾಯಿನ ಸುದ್ದಿಕೋಟಡು ಗುರಿಕಾರ್ಯರು ಮೋಹನ್ ಕೋಟ್ಯಾನ್ ಪಾತಿರ್ದು ಸರ್ಕಾರದ ಯೋಜನೆಲೆಡು ಭ್ರಷ್ಟಾಚಾರ ಮಲ್ತನ ದೂರದ ಮಿತ್ತು ಮುಲ್ಕಿದ ಹಳೆಯಂಗಡಿ ಗ್ರಾಮ ಪಂಚಾಯತ್ ಸದಸ್ಯರು ಸವಿತಾ ಸಸಿಬಿತ್ಲ ಬೊಕ್ಕ ಸುಕೇಶ್ ಪಾವಂಜೆ ರಾಜುಕೊರುಡುಂದು ಒತ್ತಾಯ ಮಲ್ತಿರು. ಎಲ್ಲ ಕಟ್ಟ್ಯಾರೆ ತಿಕ್ಕುನ ಸರ್ಕಾರದ ಯೋಜನೆಲಿನ ಈರ್ವೇರು ಸದಸ್ಯರು ಫೋರ್ಜರಿ ಮಲ್ತದು ಬೊಚ್ಚಾಂದಿನೆಕ್ ಗಳಸ್ತಿರು. ಅಕುಲು ಈರ್ವೇರ್ಲ ತುರ್ತು ರಾಜುಕೊರುಡು ಎಜ್ಜೆಂಡ ಜೋರುದ ಪ್ರತಿಭಟನೆ ನಡಪಾವಂದು ಮೋಹನ್ ಕೋಟ್ಯಾನ್ ಪಂಡೇರು. ಪಂಚಾಯತ್ ಸದಸ್ಯರು ಅಬ್ದುಲ್ ಖಾದರ್ ಅಬ್ದುಲ್ ಅಜೀಜ್ ಸತೀಶ್ ಕೋಟ್ಯನ್ ಅನಿಲ್ ಪೂಜಾರಿ ಪದ್ಮಾವತಿ ಶೆಟ್ಟಿ ನಿರಂಜನಾ ನೀತು ಶಶಿಕಲಾ ಕ್ಯಾರಲ್ ಲೀಲಾ ಸುದ್ದಿಕೋಟುಡಿದ್ದರು. ಈ ಬಗ್ಗೆ ಇಲಾಖೆ ಎಚ್ಚೆತ್ತುಕೊಂಡು ಈಗಾಗಲೇ ಆ ಮೊತ್ತವನ್ನು ಇಲಾಖೆಯವರು ಅವರಿಂದ ವಸೂಲು ಮಾಡಿದ್ದಾರೆ. 72,000 ರೂಪಾಯಿ 2 ಕಂತುಗಳನ್ನು ವಸೂಲು ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವರು ಇಲಾಖೆಯವರು, ಮಂಜೂರಾತಿಗೆ ನೀಡಿರುವ ದಾಖಲೆಗಳು ಫೋರ್ಜರಿ ಆಗಿರುವುದು ಬೆಳಕಿಗೆ ಬಂದಿದೆ ಅಂತ. ವರ್ಡ್ ಅವರು ಯೂಸ್ ಮಾಡಿದ್ರು, ನಾವು ಯೂಸ್ ಮಾಡಿರಲ್ಲ, ಇಲಾಖೆ ಯೂಸ್ ಮಾಡಿದ್ರು. ಆದ್ರಿಂದ ಹಣವನ್ನು ಹಿಂದೆ ಕಟ್ಟಿದ್ದಾರೆ. ಆದ್ರಿಂದ ಇವರು ತಪ್ಪಿತಸ್ಥರಾಗಿರ್ತಾರೆ. ಭ್ರಷ್ಟಾಚಾರ ಮುಕ್ತ ಹೇಳಿಕೊಂಡು ಅಧಿಕಾರಕ್ಕೆ ಕುತ್ಕೊಂಡ ಈ ಬಿಜೆಪಿಯವರು ಈ ರೀತಿ ಮಾಡುವುದು ಸರಿದ ಒಂದು ಪ್ರಶ್ನೆ. ಇನ್ನೊಂದು ಪ್ರಕರಣ ಸುಕೇಶ್ ಅವರು ಮೀನುಗಾರರಲ್ಲ. ಸುಕೇಶ್ ಅವರ ತಾಯಿ ಮೀನುಗಾರ ವೃತ್ತಿ ಮಾಡುತ್ತಿಲ್ಲ. ಆದರೂ ಪಂಚಾಯತಿನ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೆಲವು ಫೆಡರೇಷನ್ಗಳ ಯಾವುದೇ ಒಂದು ಮೀನುಗಾರಿಕಾ ಸಂಸ್ಥೆಗಳ ಮೂಲಕ ದಾಖಲೆ ಸೃಷ್ಟಿ ಮಾಡಿಕೊಂಡು ತಾವು ಮೀನುಗಾರರನ್ನು ಹೇಳಿಕೊಂಡು ಈ ಒಂದು ಹಣವನ್ನು ಹೊಸ ಮನೆಗೆ ಉಪಯೋಗಿಸಿದ್ದಾರೆ. ಈ ಹಣವನ್ನು ಹಿಂದೆ ಕಟ್ಟಬೇಕು, ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ನಮ್ಮ ಕಾಂಗ್ರೆಸ್ ಪಕ್ಷದ ಆಗ್ರಹವಾಗಿದೆ. ಈ ಹಿಂದೆ ಹಲವಾರು ವಿಷಯಗಳಲ್ಲಿ ಕೂಡ ಬಿಜೆಪಿಗರು ಭ್ರಷ್ಟಾಚಾರದ ಬಗ್ಗೆ ಬಹಳಷ್ಟು ಹೇಳಿಕೊಂಡು ಬಂದಿದ್ದಾರೆ. ಹಳೆಯ ಪಂಚಾಯತಿನ ಬಗ್ಗೆ ಬಹಳಷ್ಟು ಹೇಳಿದರು. ಇದಕ್ಕೆ ಈಗಿನ ಶಾಸಕರು ಅಥವಾ ಈಗಿನ ಬಿಜೆಪಿ ನಾಯಕರು ಏನು ಹೇಳ್ತಾರೆ ಎಂದು ಅವರೇ ನಮಗೆ ಉತ್ತರ ಕೊಡಬೇಕು. ಈ ಒಂದು ಅವರಿಂದ ರಾಜೀನಾಮೆ ಪಡ್ಕೊಳ್ಬೇಕು, ಪಾವತಿ ಹಣವನ್ನು ಹಿಂದೆ ಕೊಡಬೇಕು, ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ನಮ್ಮ ಆಗ್ರಹ ಎಂದು. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 158ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕದ್ರಿ ಮೊಕಲು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ವಿಶೇಷ ಕಾರ್ಯಕ್ರಮ ದಿವೊಂದು ದೇವರಿಗೆ ಬೊಂಡಾಭಿಷೇಕ ಮಲ್ಪಾಯರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 158ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕದ್ರಿ ಮೊಕಲು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ವಿಶೇಷ ಕಾರ್ಯಕ್ರಮ ದಿವೊಂದು ದೇವರಿಗೆ ಬೊಂಡಾಭಿಷೇಕ ಮಲ್ಪಾಯರು. ಈ ಪೊರ್ತುಡು ದೇವಸ್ಥಾನದ ಕೃಷ್ಣ ಅಡಿಗೆರು ಪ್ರಾರ್ಥನೆ ನಡಪಾದು ಪಾತಿರ್ದು ನಾರಾಯಣ ಗುರುಕುಲಿನ ಸಾಧನೆಯನ್ನು ನೆಂಪು ಮಲ್ತೊಂಡೆರು. ನಾಟಕ ನಿರ್ದೇಶಕಿಯರು ಸಂಘದ ಪ್ರಧಾನ ಕಾರ್ಯಂತರು ನಿರಂಜನಕ್ಕೆ ಸಾಲ್ಯಾನ್ ಕಾರ್ಯಕ್ರಮ ಉದ್ದೇಶನು ತೆರಿಪಾಯರು. ದೇವಸ್ಥಾನದ ರಾಘವ ಅಡಿಗೆರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘದ ಗುರುಕಾರ್ಯರು ರಾಜೇಂದ್ರ ಕುಮಾರ್, ಕೋಶಾಧಿಕಾರಿ ಜಗದೀಶ್ ಗೋಪುರ ಗುಂಡಿ, ದಿನೇಶ್ ಅಂಚನ್, ದಿನೇಶ್ ದೇವಾಡಿಗ, ಅಶೋಕ್ ಡಿಕೆ, ಶಕಿಲಾ ಕಾವಾ, ಮನೋಹರ್ ಶೆಟ್ಟಿ, ಸುಧಾಕರ್ ರಾವ್ ಪೀಜವರ, ದುಂಬದ ಮೇಯರ್ ಹರಿನಾಥ ಜೋಗಿ, ಸುರೇಶ್, ನಿವೇದಿತಾ ಶೆಟ್ಟಿ, ರವಿಕುಮಾರ್, ನಾಗೇಶ್ ದೇವಾಡಿಗ, ಮೋಹನ್ ಕೊಪ್ಪಳ, ರಾಮಚಂದ್ರ ಸುವರ್ಣ, ಸಚಿನ್, ಕೇಶವ ಸಾಲ್ಯನ್, ಜಯಲಕ್ಷ್ಮಿ ಬಿಆರ್ ಈ ಪೊರ್ತೊಡಿತ್ತರು.
विध्वंसपादं सुजननिकरसेव्यं चारुकारुण्यनेत्रं कलिकलुषविना. ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಆದ ಶತ ಚಂಡಿಕ ಯಾಗ ದಿವೊಂದಿರು ಯಾಗದ ದುಂಬತ್ತ ತಯಾರು ಮಲ್ಪರೆಗಾದ ತಂತ್ರಿಲಿನ ಸೂಚನೆದಂಚ ಶುಕ್ರವಾರ ಭೂಮಿ ಪೂಜೆ ನಡಪಾಯಿರು. ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಆದ ಶತ ಚಂಡಿಕ ಯಾಗ ದಿವೊಂದಿರು ಯಾಗದ ದುಂಬತ್ತ ತಯಾರು ಮಲ್ಪರೆಗಾದ ತಂತ್ರಿಲಿನ ಸೂಚನೆದಂಚ ಶುಕ್ರವಾರ ಭೂಮಿ ಪೂಜೆಗೆ ಅಟ್ಟಣೆ ಆದಿತ್ತಂಡು. ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಅಮೃತ ಮಹೋತ್ಸವ ಸಮಿತಿ ಗುರಿಕಾರ್ಯರು ಶ್ರೀಕರಗಿಣಿ ಭೂಮಿ ಪೂಜೆ ನಡಪಾಯಿರು. ಉಚ್ಚಯ ಸಮಿತಿದ ಮರ್ಯಾದಿ ಗುರಿಕಾರ್ಯರು ಯುಎಸ್ ಪ್ರಕಾಶ್, ಕಾರ್ಯಗುರಿಕಾರ್ಯರು ವಿಜಯ ಉಳ್ಳಾಲ, ಶತ ಚಂಡಿಕ ಯಾಗ ನಿರ್ವಹಣಾ ಸಮಿತಿ ಪ್ರಧಾನ ಸಂಚಾಲಕಿಯರು ಸುದೇಶ್ ಮರುಳಿ, ಬೇತೆ ಸಮಿತಿಯಲ್ಲಿನ ರಾಜಾರಾಮ್ ನಾಯಕ್, ಗಣೇಶ್ ಭಟ್ ಉಳ್ಳಾಲ, ಶಾರದಾ ಮಹಿಳಾ ವೇದಿಕೆ ಗುರ್ಕಾರ್ದಿ ರೇಣುಕಾ ಕಾಂಚನ್, ಉಚ್ಚಯ ಸಮಿತಿ ಸದಸ್ಯರು ರವೀಂದ್ರ ರಾಜ್, ವಿಶ್ವನಾಥ್ ನಾಯಕ್, ನೆಂಪುದ ಸಂಚಿ, ಪ್ರಧಾನ ಸಂಪಾದಕಿಯರು ವಾಸುದೇವರಾವ್, ಬಾಬು ಬಂಗೇರ, ಸತೀಶ್ ಬಂಡಿಕೊಟ್ಯ, ವಿಜಯ್ ಕುಮಾರ್ ಕೆಎಸ್ಆರ್ಟಿಸಿ, ನಾರಾಯಣ ನಾಯಕ್, ರಘುಚಂದ್ರ ಬಳ್ಳಾಲ್, ಸಾವಿತ್ರಿ ಭಟ್, ವಸಂತಿ ಮರೋಳಿ, ಮಾಧವ ಉಳ್ಳಾಲ್, ಉದಯ್ ಆರ್ಕೆ, ಗಣೇಶ್ ಅರಸುಬಿತ್ಲು, ಗೀತಾ ವಿಜಯ್, ಶಶಿಕಾಂತಿ, ರೇವತಿ ಕೇಶವ, ಚಂದ್ರಕಲಾ ಮಲ್ಯ ಪಾಲ್ಗೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಿರವರಿದಿನ ವರ್ಗೊಲಿನ ಘಟಕದ ನಿಲಿಟ್ಟು ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಲೆಕ್ಕೊಡು ಕುಡ್ಲದ ಕೇಂದ್ರ ರೈಲ್ ಆಫೀಸರ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಮುಟ್ಟ ಗುರು ಸಂದೇಶ ಯಾತ್ರೆ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಿರವರಿದಿನ ವರ್ಗೊಲಿನ ಘಟಕದ ನಿಲಿಟ್ಟು ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಲೆಕ್ಕೊಡು ಕುಡ್ಲಡ್ ಗುರು ಸಂದೇಶ ಯಾತ್ರೆ ನಡಪಾಯಿರು. ಕೇಂದ್ರ ರೈಲ್ ಆಫೀಸ್ ಕೈತಲ್ ಗುರು ಸಂದೇಶ ಯಾತ್ರೆ ಉದಿಪನಾದ್ ಅಪ್ಪಣ್ಣಕಟ್ಟೆ ಕಾರ್ನಾಡ್ ಸದಾಶಿವ ಮಾರ್ಗ ಆದ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಅಕೇರಿಯಾಂಡ್ ದುಂಬದ ಶಾಸಕರು ಜೆಆರ್ ಲೋಬೋ, ದುಂಬದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ, ದುಂಬದ ತಾಲೂಕ್ ಪಂಚಾಯತ್ ಸದಸ್ಯರು ಮೊಹಮ್ಮದ್ ಮೋನು, ಶಾಲೆಟ್ ಪಿಂಟೋ, ವಿಶ್ವಾಸ್ ಕುಮಾರ್ ದಾಸ್ ಇಂಚ ಪಕ್ಷದ ನಾಯಕರು, ಪಕ್ಷದ ಪಿರವರಿದಿನ ವರ್ಗೊಲಿನ ಘಟಕದ ಪದಾಧಿಕಾರಿಗಳು ಸದಸ್ಯರು ಗುರು ಸಂದೇಶ ಯಾತ್ರೆಡಿದ್ದರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲಿಟ್ಟು 18ನೇ ವರ್ಷದ ತಾಳಮದ್ದಳಿ ಸಪ್ತಾಹ ಗೃಹಿಣಿ ಗೃಹ ಮುಚ್ಚತೆ ನಡುತ್ತುಂಡು. ಕಟೀಲು ಶ್ರೀ ವೆಂಕಟರಮಣ ಆಸ್ರಣ್ಯರು ಉದಿಪನ ಮಲ್ತಿನ ಸಪ್ತಾಹುಡು ಸುರುತ ದಿನ ದೇವಿದಾಸರ್ನ ಗಿರಿಜಾ ಕಲ್ಯಾಣದ ಪ್ರಸಂಗದ ಗಿರಿಜೆ ಕೂಟ ಮೂರ್ದು ಬತ್ತಂಡು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ನಿಲಿಟ್ಟು 18ನೇ ವರ್ಷದ ತಾಲಮದ್ದೋಳಿ ಸಪ್ತಾಹ ಗೃಹಿಣಿ ಗೃಹ ಮುಚ್ಚತೆ ಕಟೀಲು ಸರಸ್ವತಿ ಸದನಡು ನಡತೊಂದುಂಡು. ಕಟೀಲು ವೆಂಕಟರಮಣ ಆಸ್ರಣ್ಯರು ಉದಿಪನ ಮಲ್ತನ ಸಪ್ತಾಹ ಕೂಟದ ಲೇಸಿಡ್ ಕಟೀಲು ಆಸ್ರಣ್ಣ ಸೋದರರು ಉದ್ಯಮಿ ಬೊಂಡಾಲ ಸಚ್ಚಿದಾನಂದ ಶೆಟ್ಟಿ, ಮಾಣಿಲ ಶ್ರೀಧರ ಶೆಟ್ಟಿ, ಕಳತ್ತೂರು ಸುರೇಶ್ ಶೆಟ್ಟಿ, ಭಾಸ್ಕರ್ ಆಳ್ವ ಬೊಂಬಾಯಿ, ಯುಗಪುರುಷ ಕಿನ್ನಿಗೋಳಿದ ಭುವನಾಭಿರಾಮ ಉಡುಪ, ಜಯರಾಮ್ ಮುಕ್ಕಾಲ್ದಿ ಕೊಡೆತ್ತೂರು, ಕಾರ್ಯಕ್ರಮ ಪ್ರಾಯೋಜಕರು ಚರಣ್ ಜೆ ಶೆಟ್ಟಿ ಅತ್ತೂರು, ಬಿಪಿನ್ ಚಂದ್ರ ಶೆಟ್ಟಿ, ವಾಸುದೇವ ಶೆಣಿ ಪಾಲ್ಗೊಂಡಿರು. ಪೌರಾಣಿಕ ಪ್ರಸಂಗೋಲಿನ ಪೊಂಚೋಲಿನ ದುಂಬುದೀವೊಂದು ನಡತಿನ ಚಿತ್ರನ ತಾಳಮದ್ದೋಲಿ ಸಪ್ತಾಹುಡು ಸುರೂತ ದಿನ ದೇವಿದಾಸ ಬರೆತಿನ ಗಿರಿಜ ಕಲ್ಯಾಣ ಪ್ರಸಂಗದ ಗಿರಿಜನ ದುಂಬುದೀವೊಂದು ಕೂಟ ನಡತನು. ಸಿರಿಬಾಗಿಲು ರಾಮಕೃಷ್ಣಮಯ್ಯ ಬೊಕ್ಕ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಭಾಗವತರಾದ, ದಯಾನಂದ ಶೆಟ್ಟಿಗಾರ್ ಮಿಜಾರ್, ಚಂದ್ರಶೇಖರ್ ಭಟ್ ಕೊಂಕಣಾಜ, ಶ್ರೀವತ್ಸ ಭಟ್ ಕಟೀಲ್ ಹಿಮೋಲಡಿತ್ತಿರು. ಡಾ ಎಂ ಪ್ರಭಾಕರ್ ಜೋಶಿ, ಉಜ್ರೆ ಅಶೋಕ್ ಭಟ್, ನಾರಾಯಣಯಾಜಿ, ನಾ ಕಾರಂತ ಪೆರಾಜ, ಶ್ರೀ ರಮಣಾಚಾರ್ ಕಾರ್ಲ, ಕೆಯ್ಯೂರು ಕೃಷ್ಣಕುಮಾರ ಆಚಾರ್ಯ ಮೈಸೂರು, ಪ್ರಶಾಂತ ಹೊಳ್ಳ ಬಿಸಿ ರೋಡ್, ಅರ್ಥ ಪನ್ಪುನಕಲಾದ ಪಾಲ್ದೊಂಡೇರು. ಇಲ್ಲ, ಭಕ್ತರು ಹೋಗಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದಾಗ ನಮಗೆ ಬಟ್ಟೆಯನ್ನು ತೋರಿಸ್ತಾನೆ. ನಿಜ. ಈ ಬಟ್ಟೆಯಲ್ಲಿ ನೀವು ಹೋಗಿ ಹೀಗೆ ಹೋಗಬಹುದು. ಆದ್ದರಿಂದ ಹೊತ್ತು ಮಾಡುವುದಲ್ಲ, ನೇರವಾಗಿ ನಾವು ಕೈಲಾಸಕ್ಕೆ ಹೋಗಿ ಧ್ಯಾನ ಮಾಡೋಣ.
ಉಳಿಸುವುದಕ್ಕೆ ಇದನ್ನು ಮರೆತು ಕಾಣಿಸಿಕೊಳ್ಬೇಕು ಅಂತ ತಾನೇ ನಿಮ್ಮ ಸಂಕಲ್ಪ. ನಿಜ. ಹೆದರಬೇಡಿ, ಸರಿಪಡಿಸೋಣ. ಹೇಗೆ ಮಾಡೋಣ ನೋಡೋಣ. ಮಾಡೋಣ ಮಾಡೋಣ. ವರಕದುವನ್ನು ಧರಿಸಿ ಹಿಂಸೆ ಮೊದಲಾದ ಪ್ರಕರಣಗಳು ಅವುಗಳಿಗೆ ಪರಿಹಾರವನ್ನು ಮಾಡಿ ವರ ಕೃತವನ್ನು ಉದ್ಧರಿಸಿ ಮುಂದಿನ ಹಂತಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ನಿಮ್ಮೊಂದಿಗೆ ನಾನು ಪ್ರಾಚೀನ ಬರಿಯ ಯಜ್ಞಶಾಲೆಗೆ ಕೂಡಿ ಸಮಸ್ತ ದೇವತೆಗಳು ಋಷಿಗಳು ಆದರೆ ನಾವೆಲ್ಲ ಎರಗಿದ್ದೇವೆ. ನಾನು ಅದನ್ನೇ ಯೋಚನೆ ನಾವು ಭಕ್ತವೃಂದವೇ. ಬಂಟ್ವಾಳ ತಾಲೂಕದ ಬ್ರಹ್ಮಶ್ರೀ ನಾರಾಯಣಗುರು ವೇದಿಕೆ ಗುರುಸದನ ಕುಂಡೇಲ್ ಪುದು ದೆತ್ತಾನಿಲೆಟ್ ಐತಾರ ಕಾಡೆ 1 ಗಂಟೆಗೆ ಗುರುಸದನಡು ಬ್ರಹ್ಮಶ್ರೀ ನಾರಾಯಣಗುರುಕ್ಲೆನ 158ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕೊಡು ಹೊಸ ಸಭಾ ವೇದಿಕೆ ಉದಿಪನ ಗುರುವಂದನೆ ಭಜನಾ ಕಾರ್ಯಕ್ರಮ ಅಟ್ಟಣೆ ಮಲ್ದನಂದು ವೇದಿಕೆದ ಕಿಶೋರ್ ಸುಜೀರ್ ಪ್ರಕಟಣೆ ತೆರಿಪಾದ್ಯರು. ಇಡೆಗು ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಲ್ಮೆಲು.